ಪನಾ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಅಂತರ್ಶಾಲಾ ಜಿಲ್ಲಾ ಮಟ್ಟದ ರೆಡ್ ಎಫ್ಎಂ ಬ್ಯಾಟಲ್ ಆಫ್ ಬ್ರೈನ್ ಎನ್ನುವ ರಸಪ್ರಶ್ನೆ ಸ್ಪರ್ಧೆ ಬಜ್ಪೆಯ ಕೊಲಂಬಿಯಲ್ಲಿರುವ ಪನಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಮಂಗಳೂರಿನ ಹೆಸರಾಂತ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ ರೆಡ್ ಎಫ್ಎಂ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಪ್ರೀತಿಗೆ ಪಾತ್ರವಾಗಿದೆ. ಕೇವಲ ಮಾತಿನ ಮೂಲಕವಲ್ಲ, ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಇದಕ್ಕೆ ಮತ್ತೊಂದು ಗರಿ ಎನ್ನುವ ಹಾಗೆ ನಗರದ ಹೊರವಲಯದಲ್ಲಿರುವ ಹೆಸರಾಂತ ಇನ್ಸ್ಟಿಟ್ಯೂಷನ್ ಆಗಿರುವ ಪನಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸಹಯೋಗದೊಂದಿಗೆ ನಗರದ ಆಯ್ದ ಸುಮಾರು 30 ಶಾಲಾ ಮಕ್ಕಳಿಗೆ ರೆಡ್ ಎಫ್ಎಂ ಬ್ಯಾಟಲ್ ಆಫ್ ಬ್ರೈನ್ ಎನ್ನುವ ರಸಪ್ರಶ್ನೆ ಸ್ಪರ್ಧೆ ನಡೆಯಿತು. Petri dish, you would have used it. The guy who invented Petri dish was the answer, Juliard Petri. Petri dish, which you use in your biology labs. Next one. Team 2, yes. Isaac Newton. Isaac Newton, absolutely right. He would have never invented Apple and we would have never been engineers. We wish. But plus 20 for you all, Netravati. Next one. Easy one again. Yes, team 1. Benjamin Franklin. I'm sorry, it's not Benjamin Franklin. -5. I'll give it to Netravati, who was second. Nikola Tesla. Nikola Tesla is absolutely right. It is Nikola Tesla. Plus 15 for Netravati. It is Nikola Tesla. Not Benjamin Franklin. Not bad. There are a lot of nerd girls over here. ಆಯ್ಕೆಯಾದ 30 ಶಾಲಾ ಮಕ್ಕಳ ತಂಡದಲ್ಲಿ ಮತ್ತೆ ಕೇವಲ 6 ತಂಡವಾಗಿ ಆಯ್ಕೆ ಮಾಡಲಾಯಿತು. ಕ್ವಿಜ್ ಮಾಸ್ಟರ್ ರಕ್ಷಿತ್ ಶೆಟ್ಟಿ ಅವರು ರಸಪ್ರಶ್ನೆ ಸ್ಪರ್ಧೆಯನ್ನ ಉತ್ತಮ ರೀತಿಯಲ್ಲಿ ನೆರವೇರಿಸಿದ್ರು. ಈ ಸಂದರ್ಭ ಪನಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅಜಿತ್ ರಾಕೇಶ್ ಅಲ್ಬುಕರ್ಕ್ ಅವರು ಮಾತನಾಡಿ ಪನಾ ಶಿಕ್ಷಣ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿ ಹೇಳಿದ್ರು. IB school, that is the tagline of our IB school, that is shut the books and open the minds. That is, you have to be creative every time. So that is what the meaning of that particular sentence, what we mean here. And also we have the tagline for our PU, that is a holistic development of individual. That is, holistic development is nothing but overall development. ಈ ಸ್ಪರ್ಧೆಯಲ್ಲಿ ಶಾರದಾ ವಿದ್ಯಾಲಯ ಮಂಗಳೂರು ಪ್ರಥಮ, ಲೂರ್ಡ್ಸ್ ಸೆಂಟ್ರಲ್ ಸ್ಕೂಲ್ ದ್ವಿತೀಯ ಬಹುಮಾನ, ಶುಭೋದಯ ವಿದ್ಯಾಲಯ ತೃತೀಯ ಬಹುಮಾನವನ್ನು ಪಡೆದುಕೊಂಡಿತು. ಈ ಸಂದರ್ಭ ಐಐಎಫ್ಎ ಮಲ್ಟಿಮೀಡಿಯಾ ಇದರ ಶ್ರೀಶೈ ಶೆಟ್ಟಿ, ಅಭ್ಯಾಸ ಅಕಾಡೆಮಿಯ ಪ್ರಿಯಾಲಕ್ಷ್ಮಿ, ವಿದ್ವಾ ಟೆಕ್ನಾಲಜೀಸ್ನ ಧನುಷ್, ರೆಡ್ ಎಫ್ಎಂ ಸ್ಟೇಷನ್ನ ಹೆಡ್ ಶೋಭಿತ್ ಶೆಟ್ಟಿ, ಪ್ರೋಗ್ರಾಂ ಹೆಡ್ ಯಶ್ರಾಜ್, ಆರ್ಜೆ ನಯನ, ಆರ್ಜೆ ರಶ್ಮಿ ಉಳ್ಳಾಲ್, ಆರ್ಜೆ ಪ್ರಸನ್ನ, ಆರ್ಜೆ ತ್ರಿಶೂಲ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.